ನಮ್ಮ ಅಪ್ಪು ಈಗಷ್ಟೇ ಎದ್ರು. ಸ್ವಲ್ಪ ನೋಡಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ ಸಹ? ನಾವು ಆರಾಮ. ಅಪ್ಪು ಸಹ ಆರಾಮ ಇದ್ದಾರೆ ನೋಡಿ. ಅವ್ರದ್ದು ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ಹ್ಯಾಟ್ ಎಲ್ಲ ಹಾಕೊಂಡು ಹೀರೋ ತರ ಆಗಿದ್ದಾರೆ ನೋಡಿ. ಹೀರೋನೇ ಆಗಿದ್ದಾರೆ ಅವರು. ಹಾಗೆ ಇವತ್ತಿದು ಡೇ ಸ್ಟಾರ್ಟ್ ಆಯ್ತು. ನಾನು ಬೆಳಿಗ್ಗೆ ತಿಂಡಿಗೆ ಏನ್ ಮಾಡಿದ್ದೆ, ನೀರು ದೋಸೆ ಮತ್ತೆ ಸ್ವಲ್ಪ ನಿನ್ನೆದು ಚಿಕನ್ ಇದ್ದಿತ್ತು ಇವರಿಗೆ. ಸ್ಯಾಟರ್ಡೆ ನಾನು ತಿನ್ನೋದಿಲ್ಲ, ಹಾಗೆ ಸ್ವಲ್ಪ ತುಪ್ಪ ಸಕ್ಕರೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡೆ ನಾನು. ಅಪ್ಪು ಚಾಗೆ ಸ್ವಲ್ಪ ಡಿಪ್ ಮಾಡಿ ದೋಸೆ ತಿಂದ. ಒಂದೆರಡು ದೋಸೆ ತಿಂದ. ಆಮೇಲೆ ಬೇಡ ಅಂತ ಹೇಳ್ದ. ಓಕೆ ಅಂತೇಳಿ ನಾನು ಸುಮ್ಮನಿದ್ದೆ. ಫ್ರೂಟ್ಸ್ ಎಲ್ಲ ತಿಂದ ಆಮೇಲೆ. ಹಾಗೆ ಇವತ್ತಿದು ದಿನ ನಮ್ಮದು ಸ್ಟಾರ್ಟ್ ಆಯಿತು. ಇವತ್ತು ಬೆಳಿಗ್ಗೆನೇ ನಮ್ಮ ಮನೇಲಿ ಸ್ವಲ್ಪ ಸ್ಪ್ರಿಂಕಲ್ ಥರ ಹನಿ ಮಳೆ ಬಂತು. ನಾನು ಜೋರು ಬರ್ತದೆ ಅಂತ ನೆನೆಸ್ಕೊಂಡೆ. ಸ್ವಲ್ಪ ವಾಕಿಂಗ್ ಎಲ್ಲ ಹೋಗುವಾಗ ಏನು ಕೊಡೆ ತಗೊಂಡು ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿದರೆ ಸ್ವಲ್ಪ ಮಳೆ ಸ್ಪ್ರಿಂಕಲ್ ಥರ ಸ್ವಲ್ಪ ಮಳೆ ಬಂತು. ಈಗ ಹೋದ್ಮೇಲೆ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ ಈಗ. ಹಾಗೆ ನಮ್ಮದು ಡೇನು ಸ್ಟಾರ್ಟ್ ಆಯಿತು. ಬೆಳಿಗ್ಗೆದು ರೂಟೀನ್ ಎಲ್ಲ ಮುಗೀತು. ಇವರು ಸಹ ಸ್ವಲ್ಪ ಹೊರಗೆ ಹೋದ್ರು. ಅಪ್ಪು ಕಾರ್ಟೂನ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ನಾನು ಏನು ಮಾಡೋದು ಅಂತ ಸ್ವಲ್ಪ ಫ್ರೀಯಾಗಿದ್ದೀನಿ. ಹಾಗೆ ನನ್ನದೇ ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಳ್ಳುವ ಅಂತ ಫಸ್ಟಿಗೆ ಒಂದು ಹೇರ್ ಆಯಿಲ್ ಮಾಡ್ಕೊಳ್ಳುವ ಅಂತ ಆಯಿಲ್ ಮಸಾಜ್ ಮಾಡ್ಕೊಳ್ಳುವ ಅಂತಿದ್ದೀನಿ. ಯಾಕಂದರೆ ಹೇರೆಲ್ಲ ತುಂಬ ಡ್ರೈ ಆಗಿದೆ. ಏನು ಕ್ಯಾರೆ ತಗೊಳ್ತಿಲ್ಲ ನನಗೆ ಹೇರು. ಅದಕ್ಕೆ ನಾನೊಂದು ಹೋಮ್ ರೆಮಿಡಿ ಥರ ಮಾಡಿದರೆ ಹೇರ್ ಒಳ್ಳೆ ಸಿಲ್ಕಿ ಥರ ಆಗುತ್ತೆ. ಯಾರಿಗೆಲ್ಲ ಒಂಥರ ಡ್ರೈ ಹೇರ್ ಇದೆ, ಈ ರೆಮಿಡಿಯನ್ನು ಯೂಸ್ ಮಾಡಿ. ತುಂಬ ಯೂಸ್ ಆಗುತ್ತೆ. ಆಮೇಲೆ ಹೇರ್ ಗ್ರೋತ್ ಸಹ ಬೇಗ ಆಗುತ್ತೆ. ಚೆನ್ನಾಗಿದೆ ಇದು. ವೀಕ್ಲಿ 1-2 ಟೈಮ್ಸ್ ಮಾಡ್ತಾ ಇದ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ಮನೆಯಲ್ಲಿ ಸ್ವಲ್ಪ ಮೆಣಸಿನ ಹುಡಿ ಎಲ್ಲ ಖಾಲಿಯಾಗಿದೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಮಾಡುವ ಅಂತ ಇದ್ದೀನಿ. ಹೇಗೆ ಮನೆಯಲ್ಲೇ ಮಾಡೋದು ಅಂತ ನಾನು ನಿಮ್ಗೆ ತೋರಿಸಿಕೊಡ್ತೀನಿ. ಟ್ರೈ ಮಾಡಿ ಇದನ್ನು. ಇಲ್ಲಾದರೆ ಅಂಗಡಿಯಲ್ಲಾದರೆ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿರ್ತಾರೆ. ಹಾಗೆ ನಾವೇ ಮನೆಯಲ್ಲೇ ತಂದು ಮಾಡಿದರೆ ತುಂಬ ಈಸಿ ಸಹ ಆಗುತ್ತೆ. ಆಮೇಲೆ ಹೆಲ್ತು ತುಂಬ ಕರೆಕ್ಟಾಗಿರುತ್ತೆ. ಆರ್ಟಿಫಿಷಿಯಲ್ ಕಲರಿಗಿಂತ ನ್ಯಾಚುರಲ್ ಕಲರ್ಸೇ ಒಳ್ಳೆಯದಲ್ವ. ಹಾಗೆ ಮನೆಯಲ್ಲೇ ಚಟ್ಪಟ್ಟು ಮಾಡ್ಬೋದು. ಏನು ಕೆಲಸ ಏನಿಲ್ಲ, ಅದಕ್ಕೆ ಆರಾಮ್ಸೆಯಲ್ಲಿ ಬೇಗನೆ ಆಗುತ್ತೆ. ಟ್ರೈ ಮಾಡಿ ಇದನ್ನು ಸಹ. ಆಮೇಲೆ ಸದ್ಯಕ್ಕೆ ಏನು ಪ್ಲ್ಯಾನ್ ಅಂತ ಏನು ಮಾಡಲಿಲ್ಲ. ಊಟಕ್ಕೆ ಲಂಚಿಗೆ ಮಾವಿನ ಹಣ್ಣಿದೆ. ಮಾವಿನ ಹಣ್ಣಿದ್ದು ಸಾರು ಮಾಡುವ ಅಂತಿದ್ದೇನೆ. ನೋಡುವ, ಆದರೆ ಮಾಡ್ತೇನೆ. ಇಲ್ಲಾದರೆ ಕರಡಲ್ಲೂ ನಡೀತದೆ ನನಗೆ. ಇವ್ರಿಗೆ ಚಿಕನ್ ಇದೆ. ಮಾಡೋದು ಬೇಡವಾ ಅಂತೇಳಿ 50-50 ಇದ್ದೇನೆ. ಮನಸ್ಸಾದರೆ ಮಾಡೋದು, ಇಲ್ಲಾದರೆ ಉದಾಸೀನ ಆದರೆ ಸುಮ್ಮನೆ ಕೂತ್ಕೊಂಡು ಕರಡಲ್ಲಿ ಊಟ ಮಾಡೋದು ಅಂತ ಇದ್ದೇನೆ. ನೋಡುವ ಹೇಗಾಗ್ತದೆ ಹಾಗೆ. ಓಕೆ, ನಾನೀಗ ಫಸ್ಟಿಗೆ ನಿಮಗೆ ಚಿಲ್ಲಿ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಟ್ರೈ ಮಾಡಿ ಇದನ್ನು. दादा मन पुनी रोला ओ दादा खारा ना दादा तो चलो दादा पल्ले ಮೆಣಸಿನ ಕಾಳು. ಇದು ಕಾಳು ಮೆಣಸು ಪೆಪ್ಪರ್. ಇದೆ ಗೊಬ್ಬರ ನಾವು ಪೂರ ಇಂತಿನ ಟಾಯ್ಸ್ ಪೂರ ಅಂಡ ಗೊಬ್ಬದು ನಾನೊಂದು ಜಿಪ್ ಹಾಕಿ ಉಂಡ. ಹಾಂ ಅಪ್ಪು ची पूरा पाडर ची बोलता ఇది చికెన్ ఫిష్ పూరా మన పేరు బొచ్చో పూరా పాడదు మన పేరు పెప్పర్ పూరా పాడదు బాబాకు సీతాపుర అండ కషాయ మన పేరు బొచ్చా ఓయ్ ದಿಪ್ಪಲಿ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಳ್ಳಿ.
ಆಮೇಲೆ ನಿಮ್ಮನೇಲಿ ಮೆಣಸಿರುತ್ತಲ್ಲ, ಯಾವುದು ನೀವು ಯೂಸ್ ಮಾಡ್ತೀರಿ ಅದನ್ನೇ ಹೀಗೆ ಹಾಕಿ ಡ್ರೈ ರೋಸ್ಟ್ ಮಾಡಿ. ಎಣ್ಣೆ ಏನೂ ಹಾಕಬೇಡಿ, ಡ್ರೈ ರೋಸ್ಟ್ ಮಾಡಿ. ಸರಿ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ ಅಂತ ಡ್ರೈ ರೋಸ್ಟ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ. ಅದು ತುಂಬ ಫುಲ್ಲು ಕೂಲ್ ಆಗಬೇಕು, ಅಂದರೆ ಬಿಸಿ ಅಂತ ಇರಬಾರ್ದು. ಆವಾಗ ಅದು ಒಳ್ಳೆ ಪೌಡ್ರ್ ಆಗಲಿಕ್ಕೆ ಸರಿ ಆಗ್ತದೆ. ಮಿಕ್ಸಿಗೆ ಹಾಕಲಿಕ್ಕೆ ಬಿಸಿ ಇರುವಾಗಲೇ ಹಾಕಬೇಡಿ. ನೋಡಿ ಅಂತೆ ಚೆನ್ನಾಗಿದೆ, ಚಿಲ್ಲಿ ಪೌಡರ್ ರೆಡಿ ಆಯಿತು. ಇನ್ನು ಯಾವುದಾದ್ರೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಆರಾಮ್ಸಲ್ಲಿ ಇರುತ್ತೆ, ಹಾಳೇನಾಗೋದಿಲ್ಲ. ಇಲ್ಲಿ ನೋಡಂತೆ ಚಿಲ್ಲಿ ಪೌಡರು ರೆಡಿ ಆಯಿತು. ಏನು ಆರ್ಟಿಫಿಷಿಯಲ್ ಕಲರ್ಸ್ ಏನು ಯೂಸ್ ಆಗಿಲ್ಲ. ಒಳ್ಳೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಆರಾಮ್ಸಲ್ಲಿ ಹಾಳೇನಾಗೋದಿಲ್ಲ. ಚೆನ್ನಾಗಿದೆ, ಟ್ರೈ ಮಾಡಿ ಇದನ್ನು. ಈಸಿ ಆಗುತ್ತೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ. ಈಗ ಹೇರ್ ಆಯಿಲ್ ಮಾಡುವ. ಅದಕ್ಕೆ ನಾನಿಲ್ಲಿ ಅರ್ಧ ನೀರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ನಿಮ್ಮದು ಕೂದಲು ಲೆಂತ್ ಎಷ್ಟಿದೆ ಅಷ್ಟು ನೀರುಳ್ಳಿ ತೊಗೊಳ್ಬೇಕು. ತುಂಬ ಉದ್ದ ಇದ್ದರೆ ಫುಲ್ ಒಂದು ತೊಗೊಳ್ಳಿ, ದೊಡ್ಡದು. ಮೀಡಿಯಮ್ ಇದ್ದರೆ ಅರ್ಧ ಸಾಕಾಗುತ್ತೆ. ಆಮೇಲೆ ಒಂದು ಇಂಚಿನಷ್ಟು ಶುಂಠಿ, ಇದನ್ನೆಲ್ಲ ಹಾಕಿ, ಅಂದರೆ ಸ್ವಲ್ಪ ನೀರು ಸಹ ಹಾಕಿ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಇದನ್ನೀಗ ಯಾವುದಾದ್ರು ಒಂದು ಕಾಟನ್ ಕ್ಲೋತ್ ತಗೊಂಡು ಫುಲ್ಲು ಸ್ಕ್ವೀಸ್ ಮಾಡ್ಕೊಳ್ಳಿ. ಕಾಟನ್ ಕ್ಲೋತ್ ಇಲ್ಲ ಅಂದರೆ ಟೀ ಸ್ಟೈನರ್ ಇರುತ್ತಲ್ಲ, ಅದರಲ್ಲೂ ಸಹ ಸ್ಕ್ವೀಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಅಂತೆ ಸ್ಕ್ವೀಸ್ ಎಲ್ಲ ಮಾಡಿ ಆಯಿತು. ಇಷ್ಟು ರಸ ಸಿಕ್ಕಿದೆ. ಈಗ ಇದಕ್ಕೆ ನೀವು ಯಾವುದೆಲ್ಲ ಆಯಿಲ್ ಮನೇಲಿ ಯೂಸ್ ಮಾಡ್ತೀರಿ ಹೇರಿಗೆ ಅದೆಲ್ಲ ಹಾಕಬೇಕು. ಅಂದರೆ ಕೊಕೊನಟ್ ಆಯಿಲು, ಕ್ಯಾಸ್ಟ್ರ್ ಆಯಿಲು, ಆಲ್ಮಂಡ್ ಆಯಿಲು, ಆಮೇಲೆ ವಿಟಮಿನ್ ಇ ಇದ್ದರೆ ಅದು ಸಹ ಒಂದು ಕ್ಯಾಪ್ಸೂಲು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಹೇರಿಗೆ ಅಪ್ಲೈ ಮಾಡಿದರೆ ಆಯಿತು. ನಾನಿಲ್ಲಿ ಸ್ವಲ್ಪ ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಆಯಿಲ್ ಹಾಕಿ. ಆಮೇಲೆ ಸ್ವಲ್ಪ ಕ್ಯಾಸ್ಟ್ರಾಲ್ ಆಯಿಲ್, ಇದೂ ಅಷ್ಟೇ ಒಂದು. ಆಮೇಲೆ ಇದು ಪ್ಯೂರ್ ಎಳ್ಳೆಣ್ಣೆ, ಜಿಂಜಿಲಿ ಆಯಿಲು, ಇದೂ ಅಷ್ಟೇ. ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ಕಾಟನ್ ತಗೊಂಡು ಹೇರಿಗೆ ಅಪ್ಲೈ ಮಾಡಿದರೆ ಆಯಿತು. ನೋಡಿ ಈ ರೀತಿಯಾಗಿ ಫುಲ್ ಸ್ಕಾಲ್ಫಿಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿರುತ್ತೆ. ಹೇರು ಒನ್ ಅವರ್ ಬಿಟ್ಟರೆ ಆಮೇಲೆ ನಾರ್ಮಲ್ ವಾಟ್ರಲ್ಲಿ ಹೇರ್ ವಾಶ್ ಮಾಡಿದರೆ ಹೇರ್ ಒಳ್ಳೆ ಗ್ರೋತ್ ಆಗುತ್ತೆ. ಆಮೇಲೆ ಡ್ಯಾಂಡ್ರಫು, ಹೇರ್ ಫಾಲು ಏನು ಪ್ರಾಬ್ಲಮ್ ಇದ್ದರೂ ಸಹ ಹೋಗುತ್ತೆ ಇದರಲ್ಲಿ. ವೀಕ್ಲಿ 1-2 ಟೈಮ್ಸ್ ಮಾಡಿದರೆ ಸಾಕಾಗುತ್ತೆ. ಹಾಗೆ ಹೀಗೆ ಹಾಕಿ ಬಿಟ್ಬಿಡಿ, ಚೆನ್ನಾಗಿರುತ್ತೆ. ಆಮೇಲೆ ಹೇರ್ ಗ್ರೋತು ಚೆನ್ನಾಗಿರುತ್ತೆ. ನಾನದೇ ಕರಡೆ ಮಾಡುವ ಅಂತ ಇದ್ದಿದ್ದೆ, ಚೂರು ಉದಾಸೀನದಲ್ಲಿ ಇದ್ದಿದ್ದೆ. ಆಮೇಲೆ ಏನೋ ಮನಸ್ಸಾಯಿತು ಮ್ಯಾಂಗೋ ಸಾರು ಮಾಡುವ ಅಂತ. ಹಾಗೆ ಮ್ಯಾಂಗೋ ಸಾರು ಮಾಡ್ತಾ ಇದ್ದೇನೆ. ನಿಮಗೆಲ್ಲ ತೋರಿಸಿಕೊಡ್ತೇನೆ ಹೇಗೆ ಮಾಡೋದು ಅಂತ. ಟ್ರೈ ಮಾಡಿ, ತುಂಬ ಸಿಂಪಲ್, ಜಟ್ಪಟ್ ಅಂತ ಆಗ್ತದೆ. ಏನು ಕೆಲಸ ಏನಿಲ್ಲ. ಬ್ಯುಸಿ ಇದ್ದಾಗ ಮನೇಲಿ 1-2 ಮಾವಿನ ಹಣ್ಣು ಇದ್ದರೆ ಈ ರೀತಿಯಾಗಿ ಮಾಡಿ ಆರಾಮ್ಸಲ್ಲಿ ಊಟ ಮಾಡ್ಬೋದು. ಎಲ್ಲರಿಗೂ ಮತ್ತೆ ಇಷ್ಟ ಆಗ್ತದೆ. ಟ್ರೈ ಮಾಡಿ. ನೋಡಿ ಅಂತೆ ಇದಕ್ಕೆ 1-2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಎಷ್ಟು ಹಾಕ್ತೀರಿ ಅಷ್ಟು ಸ್ವೀಟ್ ಆಗ್ತದೆ. ನಮ್ಮ ಮನೇಲಿ 2 ಇದ್ದಿತ್ತು, ಅದಕ್ಕೆ ನಾನು 2 ಹಾಕಿದೆ. ಆಮೇಲೆ 1 ಟೊಮೆಟೊ, ಕಾಯಿ ಮೆಣಸು, ನೀರುಳ್ಳಿ 1, ಆಮೇಲೆ ಇದು ಚಿಲ್ಲಿ ಪೌಡರು, ಸ್ವಲ್ಪ ನೀರು, ಆಮೇಲೆ ಉಪ್ಪು ಹಾಕಿ 3 ವಿಸಿಲು ತೆಗೆಸಿಬಿಡಿ. ಆಮೇಲೆ ಆಗುತ್ತೆ ನೋಡಿ ಮಾವಿನ ಹಣ್ಣು ಸಾರು. ಈ ರೀತಿಯಾಗಿ ಲಿಡ್ ಹಾಕಿ 3 ವಿಸಿಲ್ ಬರಲಿ. ಇಲ್ಲಿ ನೋಡಿ ಲಾಸ್ಟಿಗೆ ಒಂದು ಹೀಗೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಏನಿಲ್ಲ, ಸಿಂಪಲ್ಲೇ ಬೆಳ್ಳುಳ್ಳಿ ಸಾಸಿ ಅದು ಇದೆಲ್ಲ ಹಾಕಿ. ನೆಕ್ಸ್ಟು ಇದು ಮಾವಿನ ಹಣ್ಣೆಲ್ಲ ನಾವು ಬೇಯಿಸಿದ್ವಲ್ಲ ಕುಕ್ಕರಲ್ಲಿ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಬೇಕಿದ್ರೆ ನೀರು ಸಹ ಹಾಕ್ಬೋದು. ನಾನೀಗ ಸ್ವಲ್ಪ ನೀರು ಹಾಕಿದೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಉಪ್ಪು ಅದು ಇದರ ಟೇಸ್ಟ್ ನೋಡಿ ಆಫ್ ಮಾಡಿದರೆ ಇನ್ಸ್ಟೆಂಟ್ ಮ್ಯಾಂಗೋ ಕರಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಮತ್ತು ಈಸಿ. ನಮ್ಮ ಅಪ್ಪು ನೋಡಿ ಅಂತೆ, ಅವರಿಗೆಲ್ಲ ವಾಟರ್ ಮೆಲನ್ನೆಲ್ಲ ಪ್ಲೇಟಿಗೆ ಹಾಕಿ ಕೊಟ್ಟರೆ ಸಾಕಾಗೋದಿಲ್ಲ. ಹೀಗೆ ಫುಲ್ಲೇ ಕಟ್ ಮಾಡಿ 1 ಸ್ಪೂನ್ ಹಾಕಿ ಕೊಡಬೇಕು. ಅವ್ರು ನೋಡಿ
ಎಂತ ಇದು ಬೀಜ ಎಲ್ಲ ಒಟ್ಟು ಮಾಡಿದ್ದಾರೆ ದಾದಿಗೂ. ಓ ವಾಟರ್ ಮೆಲನ್ ಗಿಡ ಹಾಕ್ತಾರಂತವ್ರು. ಹೋದ್ರು ಹಾಕ್ಲಿಕ್ಕೆ. ಗುಡ್ ಈವ್ನಿಂಗ್. ನಮ್ಮ ಅಪ್ಪು ಎದ್ದ, ನಮ್ಮದೆಲ್ಲ ಆಯಿತು. ಒಂದು ರೌಂಡ್ ಟೀ. ಒಂದು ಸ್ವಲ್ಪ ಲೇಟ್ ಎದ್ದಿದ್ದಾನೆ, ಅದಕ್ಕೆ ಅವನದ್ದು ಹಾಲು ರೆಡಿ ಆಯಿತು. ಇನ್ನು 1 ಗಂಟೆ ಉಂಟು ಹಾಲು ಕುಡಿಲಿಕ್ಕೆ. ನಮ್ಮ ಅಪ್ಪು ಈಗಷ್ಟೇ ಎದ್ದರು. ಅವರದಿನ್ನು ಚಹಾ ಆಗಬೇಕು, ತಿಂಡಿ ಆಗಬೇಕು. ಅವರೊಂದು ಸಣ್ಣ ನಿದ್ದೆ ಮಾಡಿ ಈಗಷ್ಟೇ ಎದ್ದಿದ್ದಾರೆ. ಎದ್ದ ತಕ್ಷಣ ಕಾರ್ಟೂನ್ ಬಿಟ್ಟರೆ ಅಪ್ಪು ಇಬ್ಬರು ಸೇಮೇ ಆಗ್ತಾರೆ. ಕಾರ್ಟೂನ್ ತನರೇ ಆಗ್ತಾರೆ ಸ್ವಲ್ಪ ದಿನ ಆದಮೇಲೆ. ಅದೇ ಅಪ್ಪು ಕಾರ್ಟೂನ್ ಅಪ್ಪರೇರ. ಹಾಂ, ಗುಡ್ ಈವ್ನಿಂಗ್. ಹೇಗಿದ್ದೀರಿ ಎಲ್ಲರೂ ಸಹ? ಸಂಜೆ ಆಯಿತು. ಅಪ್ಪು ಈಗಷ್ಟೇ ಎದ್ದ, ಒಂಚೂರು ಹಾಲು ಕೊಡ್ತಾ ಆಮೇಲೆ ಈಗ ಬಿಸ್ಕೆಟ್ ತಿಂತಾ ಇದ್ದಾನೆ. ನೋಡಿ ಅಲ್ಲಿ ಬಿಸ್ಕೆಟ್ ತಿನ್ನೋದು. ಹಾಂ, ಅವ್ರದ್ದು ಫೇವ್ರೆಟ್ ಬಿಸ್ಕೆಟ್. ಕ್ರೀಮ್ ಬಿಸ್ಕೆಟ್ ಎಲ್ಲ ಭಾರಿ ಇಷ್ಟ, ಮತ್ತು ಯಾವುದು ಇಷ್ಟ ಇಲ್ಲ. ಹಾಗೆ ಅದನ್ನು ತಿಂತಾ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಈಗ ಸ್ವಲ್ಪ ಚಾರ್ಜ್ ಆಗಬೇಕು, ಆಮೇಲೆ ಅವರು ಸಿಗೋದಿಲ್ಲ ಹುಡುಗರು. ಅದಪ್ಪು ಏನು ಯೋಚನೆ ಮಾಡ್ತಿದ್ದಾರೆ ಅವರು. ಸೆಕೆಯಲ್ಲಿ ತುಂಬ. ಬೆಳಿಗ್ಗೆ ಸ್ವಲ್ಪ ಮಳೆ ಬಂತ, ಇವತ್ತು ರಾತ್ರಿ ಬರ್ತದ ಅಂತ ನೋಡ್ಬೇಕಿನ್ನು. ಹಾಗೆ ನಾವು ಸಹ ವಾಕಿಂಗ್ ಹೋಗೋಣ ಅಂತ ಕಾಯ್ತಾ ಇದ್ದೇನೆ. ಅವನಿಗೆ ಯಾವಾಗ ಮೂಡ್ ಬರ್ತದೆ, ಯಾವಾಗ ಸ್ವಲ್ಪ ವಾಕಿಂಗ್ ಹೋಗಿ ಬರುವ ಅಂತ. ಅವರಿನ್ನೂ ಸ್ವಲ್ಪ ಆಚೆ ಈಚೆ ಅಂತ ಯೋಚನೆ ಮಾಡ್ತಿದ್ದಾರೆ. ಟೈಮ್ ಈಗ 6 ಆಯಿತು. ಇವತ್ತು ಬೇಗ ಅಲ್ಲ, ಸ್ವಲ್ಪ ಕತ್ಲೆ ಆಗೋದು. ಅದಕ್ಕೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೇನೆ ನಾನು. ಅಪ್ಪಗೆ ಆಟ ಆಡಬೇಕಂತೆ. ಎಂತ ಆಟ ಆಡೋದು ಅಂತ ಅವನಿಗೆ ಗೊತ್ತಿಲ್ಲ. ಪಾಪ ಅವನಿಗೆ ಫ್ರೆಂಡ್ಸು ಇಲ್ಲಲ್ಲ. ದಾದೆ ಅಪ್ಪು ಇವರದೊಂದು ಸ್ವಿಂಗ್ ಇದೆ, ಸ್ವಿಂಗ್ ಅಲ್ಲ ಸ್ಲೈಡ್ ಇದೆ. ಸ್ಲೈಡ್ ಫುಲ್ ಡರ್ಟಿ ಆಗಿದೆ ಅಂತ. ಇಲ್ಲಿ ನೋಡಿ, ನಾನು ನೆಟ್ಟಿದ್ದೊಂದು ಬಸಳೆ ಸ್ವಲ್ಪ ಚಿಗುರಿದೆ. ಇದು ಅಪ್ಪು ನೆಟ್ಟಿದ್ದು, ಬೆಂಡಾಗಿದೆ ಅಂತ ಭಾರಿ ಟೆನ್ಷನಲ್ಲಿದ್ದಾನೆ. ನೋಡಿ ಚೆನ್ನಾಗಾಗಿದೆ. ಹೀಗೆ ದೊಡ್ಡದಾದರೆ ಮರಕ್ಕೇನೆ ಹೀಗೆ ಬಿಟ್ಟರೆ ಒಳ್ಳೆ ನೋಡುವ ಎಂತ ಆಗ್ತದೆ ಅಂತ. ಚೆನ್ನಾಗಿದೆ. ಪಪ್ಪಾಯಿ ಹಾಕ್ತೀನಿ, ಬೇಬಿ ಪಪ್ಪಾಯಿ ಊರುಂಡು ಅಲ್ಲಿ ಉಂಡು. ಫ್ರೂಟ್ಸ್ പേരല്ലേ ഉണ്ടോ? ఓలా 3 పేర్ల దై ఉండు బాబు నిల్ల. కరెక్ట్. ఓడిగ ಪೋಪರಾಯಿರ. ಓಕೆ, ಬಾಯ್ ಬಾಯ್ ಬಾಯ್. ನಮ್ಮ ಮನೇಲಿ ನೋಡಿ ಅಂತೆ ತುಂಬ ಜಮ್ಮು ನೆರಳೆ ಆಗಿದೆ. ಸ್ವಲ್ಪ ಕಾಯಿ ಹಣ್ಣಾದಮೇಲೆ ತುಂಬ ಸ್ವೀಟ್ ಇರ್ತದೆ. ಈಗ ನೋಡಿ, ಹೀಗೆ ಗೊಂಚಲಾಗ್ತದೆ ಅದು, ಒಳ್ಳೆ ಗ್ರೇಪ್ಸ್ ಥರ. ಇದೆಲ್ಲ ಹಣ್ಣಾದಮೇಲೆ ಒಳ್ಳೆ ಟೇಸ್ಟ್ ಆಗ್ತದೆ. ಹಣ್ಣಾದಮೇಲೆ ಈ ಥರ ಬರ್ತದೆ. ಏನೋ ಹಕ್ಕಿ ತಿಂದು ಹೋಗಿದೆ. ಚೆನ್ನಾಗಿರುತ್ತೆ ಇದು, ಸ್ವೀಟ್ ಮತ್ತು ಫುಲ್ ಮರ ಆಗಿದೆ. ಫಸ್ಟಿಗೆ ಹೀಗೆ ಹೂವು ಬಿಡ್ತದೆ, ಆಮೇಲೆ ಹೀಗೆ ಕಾಯಿ. ಇಲ್ಲಿ ನೋಡಿ, ನಮ್ಮ ಕೋಳಿದು ಸರ್ಕಸ್ಸು ಸ್ವಿಂಗ್ ಆಡ್ತಾ ಉಂಟು. ಅಪ್ಪು ಥರನೇ ಸರ್ಕಸ್ ಮಾಡ್ತಾ ಇರಬೇಕು ಅದಕ್ಕೂ ಸಹ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಇವತ್ತಿದು ಬ್ಲಾಗ್ ಮುಗೀತು. 10:30 ಆಯಿತು. ನಮ್ಮ ಅಪ್ಪಗೆ ಇನ್ನೂ ಸಹ ನಿದ್ದೆ ಬರ್ತಾ ಇಲ್ಲ. ಎಲ್ಲದು ಫೋನ್ ಅವನಿಗೆ ಬೇಕು. ಈಗ ರಜೆಯಲ್ಲಿದೆ ಕೆಲಸ ಅವನಿಗೆ. ಓಕೆ, ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್ ಪಲ್ಲಪ್ಪು. ಗುಡ್
ಗುಡ್ ನೈಟ್ ಫ್ರೆಂಡ್ಸ್. ಪಲ್ಲೆ ಸಿ ಯು ಟುಮಾರೋ. ಪಲ್ಲೆ